ಪರಿಸರ ದಿನಾಚರಣೆ ಅಂಗವಾಗಿ ಮಣ್ಣು ಉಳಿಸಿ ಕಾಳಜಿಯೊಂದಿಗೆ ಬೆಂಗಳೂರಿನಲ್ಲಿ ಭಾನುವಾರ ನಡೆದ ಸೈಕ್ಲಥಾನ್ ಸೈಕಲ್ ರ್ಯಾಲಿಯಲ್ಲಿ ಗ್ರೀನ್ ಅಂಬಾಸೆಡರ್ ಖ್ಯಾತಿಯ ಮಾಡೆಲ್ ಶ್ವೇತಾ ಮೌರ್ಯ ಅವರು ಭಾಗವಹಿಸಿ ಪ್ರೇರಣೆ ನೀಡಿದರು. ಬೆಂಗಳೂರಿನ ಬೆಲ್ ಸರ್ಕಲ್ನಿಂದ ಆರಂಭವಾಗಿ ಸೆಂಟ್ರಲ್ ಕಾಲೇಜು ಕ್ಯಾಂಪಸ್ ತನಕ ನಡೆದ ಸೈಕಲ್ ರ್ಯಾಲಿಯಲ್ಲಿ ನೂರಾರು ಮಂದಿ ಪರಿಸರಾಸಕ್ತರು ಮಹಿಳೆಯರು ಭಾಗವಹಿಸಿದ್ರು. ಮಣ್ಣು ಉಳಿಸಿ ಕಾಳಜಿಯ ಬಗ್ಗೆ ಮಾತನಾಡಿದ ಶ್ವೇತಾ ಮೌರ್ಯ ಅವರು ಮಣ್ಣು ಉಳಿಸುವ ಆಂದೋಲನದಲ್ಲಿ ಭಾಗವಹಿಸುವುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಎಂದು ಹೇಳಿದರು. ಶ್ವೇತಾ ಮೌರ್ಯ ಅವರು ಅಲ್ಟ್ರಾ ಮ್ಯಾರಥಾನ್ ಆಗಿ ಜನಪ್ರಿಯ ಪಡೆದವರಾಗಿದ್ದು 2019ರ ಮಿಸಸ್ ಇಂಡಿಯಾ ಸ್ಪರ್ಧೆಯಲ್ಲಿ ವರ್ಲ್ಡ್ ವೈಡ್ ಅಂಬಾಸೆಡರ್ ಕಿರೀಟವನ್ನು ಗೆದ್ದಿದ್ರು. ಉದ್ಯಮಿಯಾಗಿರುವ ಶ್ವೇತಾ ಅವರು ಪರಿಸರ ಕಾಳಜಿ, ಹೆಣ್ಣು ಮಕ್ಕಳ ಶಿಕ್ಷಣ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.